ಹಲವಾರು ಕಲಾವಿದರ ಸಾಧಕರ ಸಾಧನೆಯ ಫಲಶ್ರುತಿ ಎನ್ನುವಂತೆ ಮಾಯದ ಮಹಿಮೆ ಅನ್ನುವಂತಹ ತುಳು ಕನ್ನಡ ಭಕ್ತಿಗೀತೆಗಳ ವಿಡಿಯೋ ಗಾನಗಳ ಲೋಕಾರ್ಪಣಾ ಕಾರ್ಯಕ್ರಮ ಇಂದು ನಡೆಯಲಿಕ್ಕಿದೆ. ಮೊದಲಿಗೆ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಗೊಳಿಸ್ತಾ ಇದ್ದೇವೆ. ನಮ್ಮೂರಿನ ಹೆಮ್ಮೆಯ ಗಾಯಕಿ ತೃಪ್ತಿ ಉಚ್ಚಿಲ್ ಹಾಗೂ ರವಿ ಉಚ್ಚಿಲ್ ಇವರು ಪ್ರಾರ್ಥನೆಯ ಮೂಲಕ ಈ ದಿನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ತೃಪ್ತಿ ಉಚ್ಚಿಲ್ ಇವರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಈ ಹಂತದಲ್ಲಿ ಮೊದಲಿಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳೊಂದಿಗೆ ತಮ್ಮನ್ನ
ಈ ವೇದಿಕೆಗೆ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ರವಿ ಉಚ್ಚಿಲ್ ಇವರು. ಪ್ರೇಕ್ಷಕರಿಗೆ ರವಿ ಉಚ್ಚಿಲ್, ನಾನು ನಮೋ ಮೊಯರ್ ಟೀಮ್ನ ತಂಡದ ಒಬ್ಬ ಸದಸ್ಯ. ಈ ವೇದಿಕೆಯಲ್ಲಿ ಕೂತ ಎಲ್ಲ ಗಣ್ಯ ವ್ಯಕ್ತಿಯವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಈಗ ನಾವು ಆರಂಭ ಮಾಡುವ. ಈ ವಿಡಿಯೋವನ್ನು ನಮೋ ಮೊಯರ್ ನಮ್ಮ ತಂಡವು ಅದನ್ನು ಸ್ಪಾನ್ಸರ್ ಮಾಡಿದೆ. ಅದಲ್ಲದೆ ಅಡ್ಕದ ಮಾಯೆ ಎಂಬ ತಂಡ ನಿಮಗೆ ಗೊತ್ತಿರಬೇಕು. ಕೆಲವು 4-5 ತಿಂಗಳ ಮುಂಚೆ ನಾವೊಂದು ಅಡ್ಕದ ಮಾಯೆ ಅಂತ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದೆವು. ಅದೇ ತಂಡಕ್ಕೆ ನಮ್ಮ ನಮೋ ಮೊಯರ್ ಗ್ರೂಪ್ನವರು ಪ್ರೋತ್ಸಾಹ ಕೊಟ್ಟು ಸ್ಪಾನ್ಸರ್ ಮಾಡಿ ಈ ವಿಡಿಯೋವನ್ನು ನಾವು ಇಡೀ ರೀತಿಯಲ್ಲಿ ಈ ದಿವಸ ಬಿಡುಗಡೆ ಮಾಡ್ತಾ ಇದ್ದೇವೆ. ನಾವು ಈಗ ಮಾತಾಡೋದರ ನಮೋ ಮೊಯರ್ ಟೀಮ್ ಈ 1-2 ವರ್ಷದ ಮುಂಚೆ ಇಲ್ಲಿ ಒಂದು ತಾಂಡವ ಇದು ಬಂದಾಗ, ಅಂದರೆ ಕೊರೋನಾ ಅಂತ ಒಂದು ತಾಂಡವ ಇದು ಇಡೀ ದೇಶದಲ್ಲಿ ಹರಡಿದಾಗ ನಮೋ ಮೊಯರ್ ಟೀಮ್ನವರೇ ಒಟ್ಟಿಗೆ ಬಂದು ಆ ಸಮಯದಲ್ಲಿ ನಮ್ಮಲ್ಲಿ ಇಡೀ ನಮ್ಮ ಮೊಯರ್ ಸಮಾಜದಲ್ಲಿ ಅಡಗಿದ್ದ ಪ್ರತಿಭೆಯನ್ನು ಹೊರಗೆ ತರುವ ಕೆಲಸವನ್ನು ನಾವು ಮಾಡಿದ್ದೆವು. ಅದೇ ಸಮಯದಲ್ಲಿ ಇಡೀ ನಮ್ಮ ಭಾರತದಲ್ಲಿಯೇ ಅಲ್ಲ, ನಮ್ಮ ಮೊಯರ್ ಸಮಾಜ, ಬೋವಿ ಸಮಾಜ ಇಡೀ ಜಗತ್ತಿನಲ್ಲಿ ಯಾವೆಲ್ಲ ಕಡೆ ಇದೆಯಾ ಅದನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿಂದ ಬಂದ ಪ್ರತಿಭೆಯನ್ನು ಕೆಲವು ವಿಡಿಯೋ ರೂಪಾಂತರವಾಗಿ ನಾವು ತೋರಿಸಿಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ನಾವು ಚಲೋ ಸ್ಟುಡಿಯೋ ಎಂದು ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಎಷ್ಟೆಲ್ಲ ನಮ್ಮ ಈ ಬೋವಿ ಸಮಾಜದಲ್ಲಿ ಎಷ್ಟೆಲ್ಲ ಒಂದು ಪ್ರತಿಭೆಯನ್ನು ಅಡಕವಾಗಿದೆಯಾ ಅವರನ್ನು ನಾವು ಮುಂದಕ್ಕೆ ತಗೊಂಡು ಸ್ಟುಡಿಯೋದಲ್ಲಿ ಅವರದ್ದು ರೆಕಾರ್ಡಿಂಗ್ ಇದು ಮಾಡಿ ಅವರನ್ನು ಮೇಲಕ್ಕೆ ತರುವ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೆಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ನಾವು ಮಾಡುವ ಇದರಲ್ಲಿ ಇದ್ದೇವೆ. ಎಲ್ಲರೂ ಕೂಡಿ ಅದನ್ನು ನೀವು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಲ್ಲಿ ಈಗ ಇವತ್ತು ರಿಲೀಸ್ ಆಗುತ್ತಿರುವ ಯಾವುದು ವಿಡಿಯೋ ಉಂಟಾ ಅದಕ್ಕೆ ನೀವೆಲ್ಲರೂ ಅದನ್ನು ನೋಡಿ ಅದರದ್ದು ಫೀಡ್ಬ್ಯಾಕನ್ನು ಸಹ ನಮಗೆ ಶೇರ್ ಮಾಡಬೇಕು. ಇದರಲ್ಲಿ ಇಬ್ಬರು ಮೇನ್ ಇದಕ್ಕೆ ಇದ್ದರು, ಅಂದರೆ ಒಂದು ಚಿದಾನಂದ್ ಉದ್ಯಾವರ್ ಮತ್ತು ಇನ್ನೊಂದು ಅಂದರೆ ನವೀನ್ ಬೆಲ್ಚಪಾಡರು ಆ ಸಂಗೀತ ಇದವನ್ನು ಅದಕ್ಕೆ ಒಂದು ಸ್ಕ್ರಿಪ್ಟ್ ಇದು ತಯಾರು ಮಾಡಿ ಅದನ್ನು ಕಂಪ್ಲೀಟ್ ವಿಡಿಯೋಗ್ರಫಿ ಎಡಿಟಿಂಗ್ ಮಾಡಿದವರು ಚಿದಾನಂದ್ ಉದ್ಯಾವರ್ನವರು. ಅವರು ಅಂದರೆ ಅದಕ್ಕೆ ಚಿದಾನಂದ್ ಉದ್ಯಾವರ್ ಕಂಪ್ಲೀಟ್ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ಅದಕ್ಕೆ ಒಂದು ಬೇರೆ ರೀತಿಯಲ್ಲಿ ಅದನ್ನು ಬಿಡುಗಡೆ ಮಾಡಿಸಿದ್ದಾರೆ. ಸೊ ಇಡೀ ನಮ್ಮ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಇಲ್ಲಿ ಅಧ್ಯಕ್ಷರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರ ವತಿಯಿಂದ ಮತ್ತು ನಮೋ ಮೊಯರ್ ಟೀಮ್ ಮತ್ತು ಎಲ್ಲರ ನಮ್ಮ ಇದು ಅಡ್ಕದ ಮಾಯಾ ಟೀಮ್ನಿಂದ ಅವರಿಗೆ ಒಂದು ಶುಭಾಶಯವನ್ನು ನಾವು ಕೊಡುತ್ತಾ ಇದ್ದೇವೆ. ಪೂರ್ವ ಅತಿಥಿಯಾಗಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಚಿದಾನಂದ್ ಆರ್ ಉಚ್ಚಿಲ್, ಮೂರೂರ ಬೋವಿ ಮಹಾಜನ ಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಿದಾನಂದ ಆರ್ ಉಚ್ಚಿಲ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತಗಳು. ಹಾಗೆ ನಿತ್ಯದ ಶ್ರೀ ಭಗವತಿ ಕ್ಷೇತ್ರದ ಅರ್ಚಕರಾಗಿರುವಂತಹ ಸಂತೋಷ್ ಪೂಜಾರಿ ಇವರನ್ನು ಕೂಡ ಬಹಳ ಗೌರವದೊಂದಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಾಧಕರಾಗಿ ಈ ದಿನ ವೇದಿಕೆಯಲ್ಲಿ ಗುರುತಿಸಲ್ಪಟ್ಟಿರುವಂತಹ ಶ್ರೀಮತಿ ಹರಿಣಾಕ್ಷಿ ಉಚ್ಚಿಲ್ ಇವರಿಗೂ ಕೂಡ ಅನಂತ ಸ್ವಾಗತ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾರಾಯಣ್ ಉಚ್ಚಿಲ್ ಇವರನ್ನು ಕೂಡ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಇವರು ಗೌರವದ ಶಾಲನ್ನು ಹೊದಿಸಿ ವೇದಿಕೆಗೆ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಧನ್ಯವಾದಗಳು. ಈ ವಿಡಿಯೋವನ್ನ ಚಿದಾನಂದ್ ಆರ್ ಉಚ್ಚಿಲ್ ಪ್ರೇಕ್ಷಕರಿಗೆ ತೋರಿಸ್ತಾರೆ. ಇಂತಹ ಒಂದು ಪ್ರಯತ್ನವನ್ನು ನವೀನ ಬೆಳಚಪ್ಪಾಡ್ರು ಈ ಹಿಂದೆಯೂ ಮಾಡಿದ್ರು, ಈಗಲೂ ಮಾಡುತ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಈ ವಿಡಿಯೋ ಜನಮೆಚ್ಚುಗೆ ಗಳಿಸಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪಡ್ತಾ ಇದ್ದೇನೆ. ಅಡ್ಕದ ಮಾಯೆ ತಂಡ ಇದರ ವತಿಯಿಂದ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ
ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಮ್ಮ ಊರಿನ ಸಾಧಕರಾದ ಶ್ರೀಮತಿ ಹರಿಣಾಕ್ಷಿ ಉಚ್ಚಿಲ್ ಇವರಿಗೆ ನೀಡಿದ ಸನ್ಮಾನ ಪತ್ರ. ನಮ್ಮ ಸಮೀಪದ ಕುಂಜತ್ತೂರಿನಲ್ಲಿ 28 ಮಾರ್ಚ್ 1950ರಲ್ಲಿ ಅಧ್ಯಾಪಕ ದಂಪತಿಗಳಾದ ಶ್ರೀ ಕಣ್ಣಪ್ಪ ಹಾಗೂ ಶ್ರೀಮತಿ ಲಕ್ಷ್ಮೀ ದಂಪತಿಗಳ ಸುಪುತ್ರಿಯಾಗಿ ಜನಿಸಿರುವಿರಿ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮಂಜೇಶ್ವರದಲ್ಲಿ ಪೂರೈಸಿದ ತಾವು ಪದವಿ ಶಿಕ್ಷಣವನ್ನು ಮಂಗಳೂರಿನ ಸರಕಾರಿ ಕಾಲೇಜಿನಲ್ಲಿ ಪಡೆದು ಮುಂದೆ B.Ed ಶಿಕ್ಷಣವನ್ನು ಮಣಿಪಾಲ ಕಾಲೇಜಿನಿಂದ ಪಡೆದಿರುವಿರಿ. ಸರಕಾರಿ ಮಾಡೆಲ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿದ್ದ ತಾವು ಸುಭಾಷ್ ಚಂದ್ರ ಆರ್ ಉಚ್ಚಿಲ್ ಅವರನ್ನು ಕೈ ಹಿಡಿದು ಮುಂಬೈಗೆ ಪ್ರಯಾಣ ಬೆಳೆಸಿದಿರಿ. ಅಲ್ಲಿ ಪ್ರಭಾತ್ ಟ್ಯೂಷನ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಅದೆಷ್ಟೋ ಬಡ ಮಕ್ಕಳ ಶಾಲಾ ಶುಲ್ಕವನ್ನು ಭರಿಸುವ ಮೂಲಕ ಸಹಾಯವನ್ನು ನೀಡಿರುವಿರಿ. 2006ರಲ್ಲಿ ಕೇವಲ 10 ಮಂದಿಯೊಂದಿಗೆ ಸೇರಿ ತಾವು ಸ್ಥಾಪಿಸಿದ ಮಹಿಳಾ ಸಂಘಟನೆ ಜಯ ಅಂಬೆ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇಂದು ಸುಮಾರು 160ಕ್ಕೂ ಮಿಕ್ಕಿದ ಸದಸ್ಯರನ್ನು ಹೊಂದಿದೆ. ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷೆಯಾಗಿ ಗೌರವಾಧ್ಯಕ್ಷೆಯಾಗಿ ವಿವಿಧ ನೆಲೆಯಲ್ಲಿ ಟ್ರಸ್ಟ್ ಅನ್ನು ಬೆಳೆಸುವ ಕೆಲಸವನ್ನು ತಾವು ಮಾಡಿರುವಿರಿ. ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ, ಮೆಡಿಕಲ್ ಕ್ಯಾಂಪ್, ರಕ್ತದಾನ ಶಿಬಿರ, ವೈದ್ಯಕೀಯ ಸಹಾಯ, ಶಾಲಾ ಪುಸ್ತಕ ಹಾಗೂ ಇತರ ಅಗತ್ಯ ವಸ್ತುಗಳು, ಬಡ ವಿದ್ಯಾರ್ಥಿಗಳ ಶಾಲಾ ಶುಲ್ಕಗಳು, ಭಜನಾ ಸೇವೆಗಳು, ಕರಕುಶಲ ವಸ್ತುಗಳ ಪ್ರದರ್ಶನ, ಕೋವಿಡ್ ಸಮಯದಲ್ಲಿ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಿಟ್ಗಳ ವಿತರಣೆ, ವೈಯಕ್ತಿಕವಾಗಿ ಹಲವು ಸಂಘ ಸಂಸ್ಥೆಗಳಿಗೆ ದಾನ ನೀಡುವ ಮೂಲಕ ಸಮಾಜ ಸೇವೆಯ ಸತ್ಕಾರ್ಯದಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡಿರುವ ತಮ್ಮನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ತಮ್ಮ ಮುಂದಿನ ಜೀವನದಲ್ಲಿ ಬಹಳಷ್ಟು ಸಾಧನೆ ಗಳಿಸಿ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯುವ ಸುಯೋಗ ತಮ್ಮದಾಗಲಿ. ಮಾತೃಶ್ರೀ ಭಗವತಿ ಕೃಪೆ ಅನವರತ ನಿಮಗಿರಲಿ ಎಂದು ಶುಭ ಹಾರೈಸಿ ಸನ್ಮಾನಿಸುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಈ ಸಾಧಕಿಗೆ ಗೌರವದ ಸನ್ಮಾನವನ್ನ ನೀಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಸುಂದರವಾದಂತಹ ಈ ಸಂಜೆಯಲ್ಲಿ ಅಡ್ಕ ಭಗವತಿ ಕ್ಷೇತ್ರದ ವರ್ಷಾವಧಿ ಉತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನ ಬಹಳ ಪ್ರೀತಿಯಿಂದ ನಾವು ಸನ್ಮಾನಿಸುತ್ತಿದ್ದೇವೆ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ഇന്നത്തെ ഈ നാളിൽ എന്നെ വിളിച്ചിട്ട് സന്മാനം ആക്കിയങ്ങനത്തെ എല്ലാ എൻ്റെ കൂടെ ഉള്ളങ്ങനത്തെ എല്ലാവർക്കും കൂടെ ഞാൻ ശുഭ ಹಾರೈക്കണം. എന്തെന്ന് വെച്ചെങ്കിൽ ಇದು ನಾನು ಎಕ್ಸೆಪ್ಟೇ ಆಯ್ತಿಲ್ಲ, ನನಗೆ ನಿರೀಕ್ಷೆ ಹಾಕಿಟ್ಟಿಲ್ಲ ഞാൻ ಸಡನ್ಲಿ ಇದು ಆಯ್ಪೋಯಿ. ഇന്ന് ആക്കിയങ്ങനത്തെ ഡിങ്കർ ഉച്ചിൽ അവൻ എൻ്റെ ഒരു മെമ്പറായിട്ടുള്ളവൻ അവന് ഞാൻ താങ്ക്സ് മുന്നേ കൊടുക്കുന്നത്. പിന്നെ ഇവിടെ എല്ലാവരും ആര് നമ്മൾ നമ്മമായർ ഗ്രൂപ്പിലുള്ള ರವಿ ഉച്ചിൽ അവൻ മസ്ത് എൻ്റെ ഒക്കെ ക്ലോസ് ഉള്ള വാട്സാപ്പിൽ മസ്ತೆಲ್ಲ ഞങ്ങൾ ഇതായിക്കൊണ്ട് കമ്മ്യൂണിക്കേറ്റ് ആയിക്കൊണ്ടുള്ളൂ. അതുമല്ലാതെ ചിദാനന്ദ് ഡയറക്ടർ ಅವನು ಕೂಡ എൻ്റെ ഒക്കെ കമ്മ്യൂണിക്കേറ്റ് ആയിക്കൊണ്ടുള്ള. അതല്ലാതെ എനിക്ക് നവീൻ ಬೆಳ್ಚಪ್ಪಾಡ್ರು ಫೋನ್ ಹಾಕಿಟ್ಟು ಚೊಲ್ಲಿಟ್ಟುಂಡಾನಿ ಅದು നിങ്ങൾ ഞങ്ങൾക്ക് ಪರಿಚಯ ಇಲ್ಲ ഞാക്ക ഇപ്പോൾ ಗೊಂತ ಅನ್ಕೊಂಡು ಇದಾಕನು. ಅದಲ್ಲದೆ ಊಟೆ ಮೂರೂರು ಭಾಗ ಅಧ್ಯಕ್ಷರು ಎಲ್ಲರಿಗೂ ഞാൻ എൻ്റെ ഹൃത്പൂർവക ವಂದನೆ ചെല്ലെങ്കിൽ നിങ്ങൾ എന്നെ ഒരു കണ്ടുപിടിച്ചിട്ട് എനിക്ക് ഇങ്ങനത്തെ ഇത്ര വലിയ ഒരു സത്കാരം ആക്കിയരി ഇത് എനിക്ക് മസ്ത് വരി നല്ലതായി. ഇന്ന് ഞാൻ ജയ അംബെ ട്രസ്റ്റ് എങ്ങനെ ഞാൻ ആക്കിയാന്ന് ചെല്ലണ ഒരു സംക്ഷിപ്തമായിട്ട് ചെല്ലണ ചെല്ലെങ്കിൽ ഞാൻ എപ്പോൾ സ്റ്റാർട്ടാക്കിയാന അപ്പോൾ എൻ്റെ ഹസ്ബൻഡ് പിന്നെ ആദ്യം പ്രഭാദേവിಗೆ എൻ്റെ ಹಸ್ಬೆಂಡ್ ಜಂಡಾളും ಬಿಸ್ನೆಸ್ ಲಾಸ್ ಆಯಿತು ಎನಿ ನಮ್ಮ ಅಂತ ಹಾಕನೆ ಆ ರೀತಿಯ ഒരു ಪರಿಸ್ಥಿತಿಲಿ ಅವರು ഉണ്ടാകുന്നവർ. ಆ ಟೈಮಲ್ಲಿ ഞങ്ങൾ ജണ്ടാളും അവർ തിരിയമാറ് അവർക്ക് സപ്പോർട്ടായിട്ട് നിന്നു ചെല്ലെങ്കിൽ അതിൻ്റെ ഒരു ഇത് ചെല്ലെങ്കിൽ అంటే ತಿರುಗೋಳು ಪದನೂ ಚೆಲ್ಲಂಗು ಅದೊരു ಪೂರಕ ಶಕ್ತಿ ഒരു ಪದನಿ ತಿರಿಯೋಕು ಪದ ಎಪ್ಪೋ ಪದಂದಲ್ಲಿ ಶಕ್ತಿ ഒരു മണി കുറയുന്ന അപ്പോൾ തിരിയോ അവളെ ശക്തിയിൽ അവനെ രക്ഷിക്കണം.
இதே வரி தத்துவ இருக்கணும் முன்னக்கு நீட்டு ஹரி தேவி தேவತೆമാರು ಕೂಡ ಇದೇ ರೀತಿ ഉണ്ടാഞ്ഞാരി അങ്ങനെ നമുക്ക് നമ്മ എപ്പോൾ അവർക്ക് സപ്പോർട്ട് നിൽക്കണമോ അപ്പോൾ അവർ മീതക്ക് വരണാരി പിന്നെ നമ്മളെ മനസ്സ് ചെല്ലണ ನಿರ್ಮಲ ಇರ್ಕೊಂಡು ಎಪ್ಪಳು ಅಪ್ಪ ನಮಗೂ ಒಡೆಯಂದೆ ഒരു ആശീർവാദം കിട്ടുന്നു ನಮ್ಮ ആക്കുന്ന പണിയിലെല്ലാം അവർ ಒಡೆಯಂದೆ ഒരു സഹകാരം കിട്ടുന്നു ചില ഇന്നെന്താണ് നമ്മൾ വെൻ വി ആർ ട്രൂത്ത്ഫുൾ വെൻ വി ആർ ഹോണെസ്റ്റ് അവർ സെൽഫ് കോൺഫിഡൻസ് വിൽ ബി ദർ ആത്മവിശ്വാസം ചെല്ലുന്ന വലിയ ഒരു ധനം അതിൻ്റെ നാട്ട് മീറിയ ധനം ಬೇರೆ ಇಲ್ಲ ആ ടൈമിൽ അങ്ങനത്തെ ഒരു സിറ്റുവേഷൻ ഞങ്ങൾ എതിർക്കണങ്ങനത്തെ ഒരു ശക്തി ഞങ്ങൾക്ക് ആ ദേവിയോളെ തന്നാരി 3 ദേവിയോൾ ഒന്നായിട്ട് ദുർഗാൻ്റെ രൂപത്തിൽ ദുർഗത്തി നാശിനി അങ്ങനത്തെ ഒരു രൂപത്തിൽ ഞങ്ങൾക്ക് ഒതുക്കിയിട്ട് വന്നിട്ട് ഇങ്ങനത്തെ ഒരു സംസ്ഥ ആക്കുന്ന പോലെ ആയി ഈ സംസ്ഥേൻ്റെ ത്രൂ ഞങ്ങൾ സുമാറാളെ മീതൊക്കെ കൊണ്ടുവന്നു ചെല്ലെങ്കിൽ എപ്പോൾ അവർക്ക് എന്നെ ഞാൻ എന്താക്കണപ്പാ ഈ രീതിൻ്റെ അവസ്ഥയിൽ അവർ കണ്ണുനീരിടുമ്പോൾ എന്തു ಬೇಜಾರಾಕಂಡ ഞങ്ങൾ ഉള്ളല്ലേ ചിലവർ ആശ്വാസനം കൊടുത്തിട്ട് ഞാൻ ಈ ಸಂಸ್ಥೆಯಲ್ಲಿ ಎಲ್ಲರಿಗೂ ಸಹಾಯ ಹಾಕ್ಯ ಅವರೆಲ್ಲರೂ ಇನ್ನಕ್ಕೂ ಎನ್ನ ಸ್ಮರಿಕನಾರಿ ಅಕ್ಕ ಇರಡ್ಲದು ಎಂಕ್ಲು ಮಿತ್ತು ಬತ್ತಾಕ ಇರೋ ಮಸ್ತ್ ಎಂಕ್ಲಿಗೆ ಸಹಕಾರ ಕೊರಿಯಾರು അങ്ങനെ ചെല്ലിട്ട് സ്മരിക്കണാരി ഇന്ന് ഞാൻ എപ്പോഴും മറക്കുന്നില്ല എൻ്റെ ചെല്ലെങ്കിൽ നമ്മളെ മൊയറായില്ല ആരും ಇಲ್ಲ അതിന് ഞാൻ ಬೇರೆ ಜಾತಿನ ചെല്ലിട്ട് എന്ത് ഇതാക്കിയിട്ടില്ല ആരും എൻ്റെ അടുത്തേക്ക് ಬಂದಾರಿ അവർക്കെല്ലാവർക്കും ഞാൻ അവർ സഹായം കൊടുത്ത അവരവർ മീതെ കൊണ്ടുവരുന്ന ഒരു ബದಿ കാഴ്ചയിട്ട് കൊടുത്ത ഇന്ന് ഞങ്ങൾ ಈ ಇದು ಕಾಟೇಜ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು ಬೇರೆ ಬೇರೆ ಪೆಣ್ಣ ಅವತ್ತೇ ಇರ್ನಿಟ್ಟು ಎಂಟು ಹಾಕೋ ಸಾಧ್ಯ ಉಂಟು ఆయన ಅವತ್ತೇ ಇರ್ನಿಟ್ಟು ಹಾಕನೆ ಪೋಲೆ ಸುಮಾರೆಲ್ಲ ಇದು ಬಿಸ್ನೆಸ್ನ మీద ಕೊಂಡೇರ್ನ ಪ್ರಯತ್ನ ಆಯ್ಕೊಂಡ್ರಲ್ಲ ದೇವಿ ಭಗವತಿ ಎಲ್ಕ್ ಶಕ್ತಿ ತರಟು ಚೈತನ್ಯ ತರಟು ഞങ്ങൾക്കും ചെല്ലിട്ട് ಬೇಡಿಕೊಂಡ್ರಲ್ಲ ಎಲ್ಲರೂ ಇಂಡಿವಿಜುವಲ್ ಆയിട്ട് എനിക്ക് ഉണ്ടാക്കാൻ ആയിട്ടില്ല ನವೀನ್ ಕೆಲವು ಊಡವುಳ್ಳ ಪೂಜಾರ್ಚಮಾರು ಬೆಳಾರ್ಚಮಾರು ಎಸ್ಪೆಷಲಿ ನವೀನ್ ಬೆಳಾರ್ಚೆ ಇവർക്കെಲ್ಲ എൻ്റെ ശുഭാശയം അവർ ദേവി ഭഗവതി അവർക്കെല്ലാം നല്ല ആക്കട്ട് അയാൾ ഇനിയും പദ്യത്തിൻ്റെ കാസറ്റ് കൊണ്ടുവരട്ടെ പുറത്തേക്ക് പ്രിയ എൻ്റെ ഭക്തി കാസറ്റ്സ് ഞാൻ ಬೇಡಿಕೊಳ್ಳೋಣ എല്ലാവർക്കും നിങ്ങൾക്ക് എൻ്റെ ആശീർവാദം എന്നെ എല്ലാ കൂടെ ഭഗവത്തിൻ്റെ അടുത്തേക്ക് വരണ ಪ್ರತಿಯಾಂಡು ಬರನೆ പോലെ എനിക്ക് എത്തിക്കട്ടെന്ന് ഞാൻ ಬೇಡಿಕೊಳ್ಳೋಣ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀಮತಿ ಹರಿಣಾಕ್ಷಿ ಉಚ್ಚಿಲ್ ಇವರಿಗೆ ವಂದನೆಗಳು. ಹಾಗೆ ಅಡ್ಕದ ಮಾಯೆ ವಿಡಿಯೋ ಅನಾವರಣದ ನಂತರ ಅಡ್ಕದ ಪಂಚಕುರದ ಶ್ರೀ ಭಗವತಿ ಅನ್ನುವಂತಹ ತುಳು ಗೀತೆಯೊಂದು ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಬೇಕಿತ್ತು. ಆ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದಂತಹ ಕಾರ್ಯಕ್ರಮವನ್ನು ಆ ಗೀತೆಯನ್ನು ನಿರ್ಮಾಣವನ್ನು ಮಾಡಿದಂತಹ ವೈಷ್ಣವಿ ತಡಂಬೈಲು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅಡ್ಕದ ಪಂಚಕುರಲ ಶ್ರೀ ಭಗವತಿ ಅನ್ನುವಂತಹ ತುಳು ಭಕ್ತಿ ಗೀತೆಗಳನ್ನ ಅನಾವರಣಗೊಳ್ಳಿಕ್ಕಿರುವಂತಹ ಭಕ್ತಿ ಗೀತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಅನಾವರಣಗೊಳ್ಳಿಕ್ಕಿದೆ. ವೈಷ್ಣವಿ ತಡಂಬೈಲು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋಂತ ಕೇಳಿಕೊಳ್ತಾ ಇದ್ದೇವೆ. ಮುರೂರ ಭೋವಿ ಮಹಾಜನ ಸಭೆ ಅಧ್ಯಕ್ಷರಾಗಿರುವಂತಹ ಚಿದಾನಂದ ಉಚ್ಚಿಲ್ ಇವರು ಕ್ಷಮಿಸಿ ಮೂರೂರ ಭೋವಿ ಮಹಾಜನ ಸಭೆಯ ಅಧ್ಯಕ್ಷರಾಗಿರುವಂತಹ ನಾರಾಯಣ ಉಚ್ಚಿಲರು ಮುಂಬೈ ಶಾಖೆ ಇವರು ಶಾಲನ್ನು ಹೊದಿಸಿ ವೈಷ್ಣವಿ ತಡಂಬೈಲು ಇವರಿಗೆ ಸನ್ಮಾನವನ್ನು, ಹಾಗೆ ಮೂರೂರ ಭೋವಿ ಮಹಾಜನ ಸಭೆ ಸೋಮೇಶ್ವರದ ಅಧ್ಯಕ್ಷರಾಗಿರುವಂತಹ ಚಿದಾನಂದ ಉಚ್ಚಿಲ್ ಇವರು ಸ್ಮರಣಿಕೆಯನ್ನು ನೀಡಿ ವೈಷ್ಣವಿ ತಡಂಬೈಲು ಇವರನ್ನು ಗೌರವಿಸಿದ್ದಾರೆ. ಧನ್ಯವಾದಗಳು ವೈಷ್ಣವಿ ತಡಂಬೈಲು ಇವರಿಗೆ. ಹಾಗೆ ಈ ಅಡ್ಕದ ಪಂಚಕುರಲು ಶ್ರೀ ಭಗವತಿ ಅನ್ನುವಂತಹ ತುಳು ಗೀತೆಗೆ ಸಾಹಿತ್ಯ ಸಂಕಲನ ಮತ್ತು ಗಾಯನವನ್ನು ಮಾಡಿದಂತಹ ತುಳುವ ಬಲ್ಪು ಅನ್ನುವಂತಹ ಕೀರ್ತಿಗೆ ಪಾತ್ರರಾಗಿರುವಂತಹ ಸಂದೀಪ್ ಮಧ್ಯ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋಂತೆ ಕೇಳಿಕೊಳ್ತಾ ಇದ್ದೇನೆ. ಒಂದು ಸುಂದರವಾದಂತಹ ಗೀತೆಯನ್ನ ನಮಗೋಸ್ಕರ ರಚಿಸಿ ಹಾಡಿ ಸಂಕಲನವನ್ನು ಮಾಡಿಕೊಟ್ಟಿದ್ದಾರೆ. ತಮಗೆ ಅಡ್ಕ ಶ್ರೀ ಭಗವತಿ ಅಮ್ಮನವರ ಆಶೀರ್ವಾದ ನಿರಂತರವಾಗಿ ಇರಲಿ ಅನ್ನುವಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ಪೂಜಾರಿ ಇವರು ಸಂದೀಪ್ ಮಧ್ಯ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶ್ರೀಯುತ ರವಿ ಉಚ್ಚಿಲ್ ರವರು ಕೂಡ ಅವರ ಜೊತೆ
ಕೈ ಜೋಡಿಸಿಕೊಳ್ಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಅಡ್ಕದ ಮಾಯೆ ಅನ್ನುವಂತಹ ವಿಡಿಯೋ ಗೀತೆಯ ನಂತರ ಬಿಡುಗಡೆಯಾಗುವಂತಹ ಅಡ್ಕದ ಪಂಚಕೊರಲು ಶ್ರೀ ಭಗವತಿ ಅನ್ನುವಂತಹ ಆಡಿಯೋ ತುಳು ಆಡಿಯೋಕ್ಕೆ ಧ್ವನಿಯನ್ನು ನೀಡಿದಂತಹ ಕಲಾವಿದರು. ಅಡ್ಕದ ಮಾಯೆ ಅನ್ನುವಂತಹ ವಿಡಿಯೋ ತಯಾರುಗೊಂಡು ನಮ್ಮ ಮುಂದೆ ಪ್ರದರ್ಶನವಾಗಬೇಕು ಅಂತಿದ್ರೆ ಹಲವಾರು ಜನ ಅದರ ಹಿಂದೆ ಕೆಲಸ ಮಾಡಿದವರಿದ್ದಾರೆ. ಅಂಥವರನ್ನ ಸ್ಮರಿತೋಷ್ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಚಿನ್ನ ಬರೆದವರು ಶ್ರೀಯುತ ನವೀನ್ ಬೆಳ್ಚಪ್ಪಾಡರು. ಇವರ ಪರವಾಗಿ ಅವರ ಮಗಳು ಜಾಹ್ನವಿ ಎನ್ನಡ್ಕ ಇವರು ಗಾಹ್ನವಿ ಎನ್ನಡ್ಕ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಗಾಯನದಲ್ಲಿ ಸಹಕಾರ ಮಾಡಿದಂತಹ ಅದ್ಭುತ ಗಾಯಕ ದೀಪ್ತೇಶ್ ಕೋಟೆಕಾರ್, ದಯವಿಟ್ಟು ವೇದಿಕೆಗೆ. ಪ್ರೀತಿಯ ಗೆಳೆಯ ದೀಪ್ತೇಶ್ ಕೋಟೆಕಾರ್ ಇವರು ಈ ವಿಡಿಯೋ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಮತ್ತೋರ್ವೆ ಗಾಯಕಿ ತ್ರಿಷಾ ಆರ್ ಬಿ ಉದ್ಯಾವರ್, ಹಿನ್ನೆಲೆ ಗಾಯಕಿಯಾಗಿರುವಂತಹ ತ್ರಿಷಾ ಆರ್ ಬಿ ಉದ್ಯಾವರ್ ದಯವಿಟ್ಟು ವೇದಿಕೆಗೆ ಬರಬೇಕು. ತ್ರಿಷಾ ಆರ್ ಬಿ ಉದ್ಯಾವರ್ ಈ ವಿಡಿಯೋ ಗೀತೆಗೆ ಸಂಗೀತ ನಿರ್ದೇಶನವನ್ನ ಮಾಡಿದಂತಹ ಸತ್ಯ ಐಲ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋಂತ ಕೇಳಿಕೊಳ್ತಾ ಇದ್ದೇನೆ. ಸತ್ಯ ಐಲ್ ವಿಡಿಯೋ ಗೀತೆಗೆ ನಟನೆಯ ಮೂಲಕ ನಮಗೆ ಆ ಗೀತೆಯನ್ನು ಬಹಳ ಮನೋಜ್ಞವಾಗಿ ಬಿಂಬಿಸುವಲ್ಲಿ ಸಹಕರಿಸಿದಂತಹ ವಸಂತಿ ಎಸ್ ಉಚ್ಚಿಲ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಸಂತಿ ಎಸ್ ಉಚ್ಚಿಲ್. ಪ್ರಕಾಶ್ ಆರ್ ಬಟ್ಟಪಾಡಿ, ಚಂದ್ರಶೇಖರ್ ಆರ್ ಉಚ್ಚಿಲ್, ವಸಂತಿ ಎಸ್ ಉಚ್ಚಿಲ್ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಬಹಳ ಅಪೂರ್ವವಾದಂತಹ ಸನ್ನಿವೇಶ. ಬಹಳ ಉತ್ಸಾಹ ಹಾಗೂ ಹುಮ್ಮಸ್ಸಿನೊಂದಿಗೆ ಈ ವಿಡಿಯೋದಲ್ಲಿ ಅದ್ಭುತವಾದಂತಹ ನಟನೆಯೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ ವಸಂತಿ ಎಸ್ ಉಚ್ಚಿಲ್ ಹಾಗೆ ಚಂದ್ರಶೇಖರ್ ಉಚ್ಚಿಲ್. ದಯವಿಟ್ಟು ವೇದಿಕೆಗೆ ಬನ್ನಿ. ಚಂದ್ರಶೇಖರ್ ಆರ್ ಉಚ್ಚಿಲ್ ಇವರಿಗೂ ಕೂಡ ಜೊತೆಯಲ್ಲೇ ನಾವು ಸನ್ಮಾನಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಮೇಘನಾ ಚಂದ್ರಶೇಖರ್ ಉಚ್ಚಿಲ್. ಪುಷ್ಪಲತಾ ಎನ್ ಉಚ್ಚಿಲ್, ದಿಶಾ ಪಿ ಅಡ್ಕ, ಲಿಶಾ ಎಚ್ ಉಚ್ಚಿಲ್, ಸೃಷ್ಟಿ ಸೋಮೇಶ್ವರ್, ಲಿಶಾ ಎಚ್ ಉಚ್ಚಿಲ್ ನಂತರ ಸೃಷ್ಟಿ ಸೋಮೇಶ್ವರ್, ದಿಶಾ ಪಿ ಅಡ್ಕ ಜೊತೆಗೆ ಸೃಷ್ಟಿ ಸೋಮೇಶ್ವರ್. ಗಾನವಿ ಎನ್ನಡ್ಕ, ಬೇಬಿ ಐಕ್ಯ ಉಚ್ಚಿಲ್, ಗಾನವಿ ಎನ್ನಡ್ಕ ಇವರ ನಂತರ ಬೇಬಿ ಐಕ್ಯ ಉಚ್ಚಿಲ್. ಬೇಬಿ ಐಕ್ಯ ಉಚ್ಚಿಲ್ ಇವರ ಬದಲಿಗೆ ಶ್ರವಣ್ ಉಚ್ಚಿಲ್ ಇವರು. ಬೇಬಿ ಐಕ್ಯ ಉಚ್ಚಿಲ್,
ಪುಟಾಣಿ ಮಗು ಈ ವಿಡಿಯೋದಲ್ಲಿ ಅಭಿನಯಿಸಿದೆ. ಕೃಷ್ಣನ ಪಾತ್ರದಲ್ಲಿ ಅಭಿನಯಿಸಿದಂತಹ ಪುಟಾಣಿಯ ಅಭಿನಂದನೆಗಳು. ಸಂಪೂರ್ಣ ಸಹಕಾರದೊಂದಿಗೆ ಈ ವಿಡಿಯೋ ಚಿತ್ರೀಕರಣಕ್ಕೆ ನಮಗೆ ಸಹಕಾರ ನೀಡಿದಂತಹ ಕಲಾವಿದ ಜೀವನ್ ಸೋಮೇಶ್ವರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೀವನ್ ಸೋಮೇಶ್ವರ್ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮೊಂದಿಗಿದ್ದು ನಿರಂತರವಾಗಿ ನಮ್ಮ ಬೆನ್ನೆಲುಬಾಗಿ ಸಹಕರಿಸುವಂತಹ ಜೀವನ್ ಸೋಮೇಶ್ವರ್ ಇವರಿಗೆ ಹೃತ್ಪೂರ್ವಕವಂತಹ ಅಭಿನಂದನೆಗಳು. ಪೂರ್ಣಿಮಾ ರವಿಕಿರಣ್ ಈ ದಿನದ ಜಡೆ ಹಿಡಿದಳು ಪಾಂಚಾಲಿ ಅನ್ನುವಂತಹ ನಾಟಕದಲ್ಲಿ ಭೀಮನ ಪಾತ್ರದೊಂದಿಗೆ ಮನೋಜ್ಞವಾಗಿ ಅಭಿನಯಿಸಿದಂತಹ ಪೂರ್ಣಿಮಾ ರವಿಕಿರಣ್ ಇವರು ಕೂಡ ಈ ವಿಡಿಯೋದಲ್ಲಿ ಭಾಗವಹಿಸಿದ ಸಹಕಾರವನ್ನು ನೀಡಿದಂತಹ ಕಲಾವಿದೆ ಪೂರ್ಣಿಮಾ ರವಿಕಿರಣ್. ಅಭಿನಂದನೆಗಳು. ABC ಅಡ್ಕ ಇದರ ಸರ್ವ ಸದಸ್ಯರು ಅಥವಾ ಅಧ್ಯಕ್ಷರು ಇದ್ರೆ ABC ಅಡ್ಕ ಇದರ ಅಧ್ಯಕ್ಷರು ಇವರ ಪರವಾಗಿ ಜೀವನ್ ಸೋಮೇಶ್ವರ್ ಇವರು ಈ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೀಯುತ ವಿಕಾಸ್ ಬಿ ಉದ್ಯಾವರ್ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಕಲಾವಿದ ವಿಕಾಸ್ ಬಿ ಉದ್ಯಾವರ್ ಸ್ಥಳಾವಕಾಶವನ್ನ ವಿಡಿಯೋ ಚಿತ್ರೀಕರಣಕ್ಕಾಗಿ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತಹ ತಾರ್ನಾಥ್ ಟಿ ಉಚಿಲ್, ಪ್ರಕಾಶ್ ಎನ್ ಐಲ್, ಸುಜಾತಕ್ಕ ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನೋಂತ ಕೇಳಿಕೊಳ್ತಾ ಇದ್ದೇವೆ. ಶಾಶ್ವತ್ ಪಿ ಅಡ್ಕ, ಸಣ್ಣ ಹುಡುಗನಾಗಿದ್ರು ಚಟುವಟಿಕೆಯಿಂದ ನಮ್ಮ ಜೊತೆಗಿದ್ದು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಪುಟಾಣಿ ಶಾಶ್ವತ್ ಪಿ ಅಡ್ಕ ಇವರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವಿಡಿಯೋದ ಸಂದರ್ಭದಲ್ಲಿ ಹಿನ್ನೆಲೆ ನೃತ್ಯಗಾರರಾಗಿ ಸಹಕರಿಸಿದಂತಹ ಧನ್ರಾಜ್ ಮಾಡೂರು, ನೃತ್ಯ ಸಂಯೋಜನೆಯನ್ನು ಮಾಡಿದಂತಹವರು ಧನ್ರಾಜ್ ಮಾಡೂರು, ರಕ್ಷಿತಾ ಉಲ್ಲಾಲ್, ಅಂಜಲಿ ತೂಮಿನಾಡು, ತೇಜಸ್ವಿನಿ ಮಂಜೇಶ್ವರ, ವೈಶಾಲಿ ಮಾಡೂರು, ಯಶಸ್ವಿ ಮಂಜೇಶ್ವರ, ಯಶ್ ಡ್ಯಾನ್ಸ್ ಗ್ರೂಪ್ ತಂಡ ಇವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಬಹಳ ಪ್ರೀತಿಯಿಂದ ಅವರನ್ನ ಗೌರವಿಸ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೀಗ ಬಂದು ತಲುಪಿದ್ದೇವೆ. ಈ ದಿನದ ಈ ಸಾಂಕೇತಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾರಾಯಣ್ ಉಚ್ಚಿಲ್ ಇವರು, ಅಧ್ಯಕ್ಷರು ಮೂರೂರ ಭೂವಿ ಮಹಾಸಭಾ ಮುಂಬೈ ಶಾಖೆ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಇಂದು ಶ್ರೀಮಾನ್ ನವೀನ್ ಬಿರಾಡ್ಚರು ಒಂದು ಸಾಂಗ್ಸ್ ರಿಲೀಸ್ ಮಾಡಿದ ಸಾಂಗ್ಸನ್ನು ನಮ್ಮ ಮೂರೂರು ಭೂವಿ ಮಹಾಸಭೆಯ ಅಧ್ಯಕ್ಷರಾದ ಶ್ರೀ ಚಿದಾನಂದ ಉಚ್ಚಿಲ್ರವರು ರಿಲೀಸ್ ಮಾಡಿದರು. ಇಂಥ ವಿಡಿಯೋನು ನಾವು ಆದಷ್ಟು ಹೆಚ್ಚೆಚ್ಚು ಮಾಡ್ತಾ ಹೋಗಿ ನಮ್ಮ ಯುವಜನಾಂಗಕ್ಕೆ ಈ ಭಗವದ್ಗೀತೆಯ ವಿಷಯ ಹೆಚ್ಚು ಗೊತ್ತಾಗಬೇಕೆಂದು ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ಈಗ ನಾವು ವಿಡಿಯೋ ಕನ್ನಡ ತುಳುವಿನಲ್ಲಿ ಮಾಡ್ತೇವೆ, ಆದರೆ ಮುಂಬೈಯಲ್ಲಿರುವ ನಮ್ಮ ಯುವಜನರಿಗೆ ಈ ಭಾಷೆ ಬರುವುದಿಲ್ಲ. ಆದ್ದರಿಂದ ನನ್ನ ಒಂದು ಪ್ರಾರ್ಥನೆ ಅಂದರೆ ಯಾರಾದರೂ ಕನ್ನಡ ಇಂಗ್ಲೀಷ್ ಪಂಡಿತರಿದ್ದರೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಆ ಮುಂಬೈಲಿರುವ ಯುವಕರಿಗೆ ಇದರ ಪ್ರಯೋಜನ ಸಿಗಬಹುದೆಂದು ನನ್ನ ಅನಿಸಿಕೆ. ಇಷ್ಟೇ ಹೇಳಿ ನನಗೆ ಇವತ್ತಿನ ಈ ಸಭೆ ಅಧ್ಯಕ್ಷನ ವಹಿಸಲು ಕೊಟ್ಟ ಶ್ರೀಮಾನ್ ನವೀನ್ ಬೆಳ್ಳಾಡ್ಚರಿಗೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. വാടോ ഉണ്ടനെ വാടപ്പോ കൊണ്ടനെ അകത്തി പോയിട്ട് ഈ സ്ഥിതി ബന്നനെ നൊമ്പലോ ബങ്ങനോ നഷ്ടനോ കഷ്ടനോ ಸೆರೆ ಪೊಲೆ ಬನ್ನಿನೆ ಒಂದೇ
ബദിയന് മറക്കണ്ട ഇപ്പോഴും മറക്കണ്ട എപ്പോഴും ബന്നെ ബദി മറന്നിട്ട് കളിക്കണ്ട ജാവ് പവൾ अपते बेले मेंस सालंदे मीड काटिचे खाली बेचिट बैर तानु मानों काते इनी निंदकिनावो मेरा नाल अर्थ करूं पुन मंदे मिलाओ इतना तोरा आके बोले मोयर नम मोयर मुकया बोवी मोयर ಅದು ಶ್ರಮಂ ಸಾಹಸೋ ಮೊಯಂದೆ ಚಾರಂದೆ ಉಂಡು ಬೆರಿ ಸಹಾಯೋ ನಂಬುನೇ ಮಾಯಂದೆ ಸರಿ ಉಪಯೋಗಿಚಾ ಕಿಟ್ಟನೆ ಅವಕಾಶೋ ಎರಿಟ್ ಮೀದಕ್ಕೆತ್ವಾ ಚೌಟುಲಿ ಆಕಾಶೋ ಪೆಣ್ಣಗ ಗೌರವ ಬೆಲ ಬೆಚ್ಚಿ ಪುಣ್ಯಮಯ ಸಮಾರ ಅವರು ಪುಣ್ಯ ಪೈಸಾ ದೇವದಿ ದಿಯಾಸ ಆಕಾದೆ ಬದಿಕೆ ಆಣವರು ಕುಟುಂಬ ಸಂಸಾರ ನೈಚಿಟ್ ನೋಕಿಯ ನಲ್ಲ ಅಮ್ಮ ಮಾರು ಅವರು போயிட்டு கெதுக்கு பயிர் நொறுப்பிச்சு பெரிய அன்னதானி அவரு இனி நிந்தக்கினாவோ நேரான நாடு அர்த்த வரும் புன வந்தே மிலாவோ எட்டுன தூர ஆக்கே போலே ಮೊಯರು ನಮ ಮೊಯರು ಮುಖಯ ಬೋವಿ ಮೊಯರು ಮೊಯರು ನಮ ಮೊಯರು ಮುಖಯ ಬೋವಿ ಮೊಯರು अहंकारों बैंडा पदकों खारों बैंडा नंजिना कारंडा दासिनो बैंडे बैंडा एदरसों बैंडा बदियन दूरंडा स्वार्थों यारा बैंडा बेड़ो निरियनो नमले संस्कृति भाषा नाडे तानो तरवाड़ பொறக்குடி மங்களம் சாவோ நல்லோ ಬೆಳಕು ಎಲ್ಲಾರೋ ಎಲ್ಲ ಮೊಯರು ಒಂದೇನು ಬೆಳೆಯಟ್ಟು ನಲ್ಲೇ ಅಭಿಮಾನ ಆನಾಡು ಈ ಕುಟುಂಬ ಭೇದ ಆವಣ ಮೆಲ್ಲೆ ಅವಸಾನ ನೆಮ್ಮದಿ ಸಂತೋಷ ಅದು ಎಲ್ಲಕ್ಕೂ ಉಲ್ಲಾಸ ಕೊಸಿ ಎಲ್ಲಡ ಹರಡಳು ಪಸಿ ಎಲ್ಲರ ತೀರಳು ಇನಿ ನಿಂದಕ್ಕಿರಾವೋ ನೇರಾನ ನಾಡು ಅರ್ಥಗಳು ಮಂದಲಿಲಾವೋ ಎಟ್ಟಿನ ದೂರ ಆಕೆ ಪೊರೆ ಮೊಯರು ನಮ ಮೊಯರು ಮುಖಯ ಬೋವಿ ಮೊಯರು ಮೊಯರು ನಮ ಮೊಯರು ಮುಖಯ ಬೋವಿ ಮೊಯರು ಮೊಯರು ನಮ ಮೊಯರು ಮುಖಯ ಬೋವಿ ಮೊಯರು ಮೊಯರು ನಮ ಮೊಯರು
ಇಂದು ಎಂಕ್ಲು ನಂಬಿಂಚಿ ಪೊರ್ಲುದ ಅಪ್ಪೆಗು ಪೊರ್ಲುದ ಸೇವೆ ಅಪ್ಪೆನ ನಿಲೆ ಸಾನ್ನಿಧ್ಯ ಎಂಚ ಕಾಣಿಕದ ಪರಿಮಳದ ಬೆಳಗೊಂಡ ಅಂಚೆನೆ ನಮ ಅರ್ಪಣೆ ಮಲ್ಪುನ ಅಪ್ಪೆನ ಭಕ್ತಿ ಸುಗಿಪುಲ ಎಡ್ಡೆಡು ಬೆಳಗಡು ಪನ್ಪಿ ಎಂಕ್ಲೆನ ಆಶಯ ಅಡ್ಕ ಶ್ರೀ ನವೀನ್ ಬೆಳ್ಚಪಾಡರಿನ ಸಾಹಿತ್ಯದ ಅಪ್ಪೆನ ಭಕ್ತಿ ಸುಗಿಪುಗು ಆತೆ ಪೊರ್ಲುದ ಅಭಿನಯ ಮಲ್ತದೇರು ಕುಮಾರಿ ಲಿಶಾ ಎಚ್ ಉಚ್ಚಿಲ್ ಬೊಕ್ಕ ಪುಷ್ಪಲತಾ ಎನ್ ಉಚ್ಚಿಲ್ ಸಂಗೀತ ಒದಗಾದೇರು ಸತ್ಯ ಐಲ್ ಸ್ವರ ಸೇರಾದೇರು ತ್ರಿಷಾ ಆರ್ ಬಿ ಉದ್ಯಾವರ ಚಿತ್ರೀಕರಣ ಬೊಕ್ಕ ಸಂಕಲನ ಚಿದಾನಂದ ಎನ್ ಉದ್ಯಾವರ ಪಾದುಗು ಸಂದವಾ ಅಪ್ಪೆನು ಪುಗರೋಡು ಮಾಯೆನು ತೂವೋಡು ಭಕ್ತಿದ ಸೇವೆನು ಸಂದಾವೋಡು ದಿವ್ಯ ರೂಪನು ಪಡೆದು ಉಡದಪ್ಪೀರಾದ ಭಕ್ತಿ ಕುಸುಮನು ಅರ್ಪಿಸಾವೆ ಅಮ್ಮ ಕೊಲ್ಲವರನು ಇರಿಡ ನಟ್ಟೋನೆ ಅಮ್ಮ ಅಪ್ಪೆನು ಪುಗರೋಡು ಮಾಯೆನು ತೂವೋಡು ಭಕ್ತಿದ ಸೇವೆನು ಸಂದಾವೋಡು ಪಾವನ ಮಣ್ಣೆಡ ಭಕ್ತಿಡ ನಟ್ಟೆಂಡ ಪಾಪಲ ನೀಗುಂಡು ಅಮ್ಮ ಬಿಂಬೋಡು ಇರಿನ ರೂಪನು ತೋದು ಸುಗಿಬೋಡು ನನಲ ಅಮ್ಮ ಸೋಮೇಶನ ದಿವ್ಯ ನಾಮ ಅಪ್ಪೆ ಭಗವತಿಗೆ ದಿವ್ಯ ಪ್ರಣಾಮ ಸೋಮೇಶನ ದಿವ್ಯ ನಾಮ ಅಪ್ಪೆ ಭಗವತಿಗೆ ದಿವ್ಯ ಪ್ರಣಾಮ ಜ್ಯೋತಿಡು ಬೆಳಗುನ ದೇವಿನ ಆ ಪೊರ್ಲುಯೇ ಅಪ್ಪೆನು ಪುಗರೋಡು ಮಾಯಿನು ತೂವೋಡು ಭಕ್ತಿದ ಸೇವೆನು ಸಂದಾವೋಡು ಅಪ್ಪೆನು ಪುಗರೋಡು ಮಾಯಿನು ತೂವೋಡು ಭಕ್ತಿದ ಸೇವೆನು ಸಂದಾವೋಡು ದಿವ್ಯ ರೂಪನು ಪಡೆದು ಉಡದಪ್ಪೀರಾದ ಭಕ್ತಿ ಕುಸುಮನು ಅರ್ಪಿಸಾವೆ ಅಮ್ಮ ಕೊಲ್ಲವರನು ಇರಿಡ ನಟ್ಟೋನ್ವೆ ಅಮ್ಮ
ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಬರೆದ ಒಂದು ವಿಶೇಷ ಅಪರೂಪದ ಕವಿತೆ ಇದು. ಹಾದಿಯಲ್ಲಿ ನಿಧಾನಗತಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಒಬ್ಬ ಹಣ್ಣು ಮುದುಕಿಯನ್ನು ನೋಡಿ ತನ್ನೊಳಗೆ ಮೂಡಿದ ಭಾವನೆಗಳನ್ನು ಮನೋಜ್ಞವಾಗಿ ಅಭಿವ್ಯಕ್ತಿಸಿದ್ದಾರೆ ಕವಿ. ಈ ಕವಿತೆಯಲ್ಲಿ ಆ ಮುದುಕಿಯ ಜರ್ಜರಿತ ದೇಹದ ಸೂಕ್ಷ್ಮ ವರ್ಣನೆ ಇದೆ. ಕವಿತೆಯ ಶ್ರೇಷ್ಠ ಅಂಶ ಅಂತಂದರೆ, ಈ ಮುದುಕಿ ತನ್ನ ಬಂಧು ಅಲ್ಲ, ಸ್ನೇಹಿತೆ ಅಲ್ಲ, ಯಾವುದೋ ಅಪರಿಚಿತೆ. ಎಲ್ಲಿಂದ ಬಂದಳೋ ಗೊತ್ತಿಲ್ಲ, ಎಲ್ಲಿಗೆ ಹೋಗುತ್ತಿದ್ದಾಳೋ ಅದೂ ಗೊತ್ತಿಲ್ಲ. ಆದರೂ ಆಕೆಯ ಮೇಲೆ ನಿಷ್ಕಾರುಣದ ಒಲವಿನ ಭಾವ ಮೂಡ್ತಾ ಇದೆ. ಕವಿಯ ಕಣ್ಣು ಒದ್ದೆಯಾಗ್ತಾ ಇದೆ. ಇಂತಹ ಭಾವ ಮೂಡುವುದಕ್ಕೂ ಸಂಸ್ಕಾರ ಬೇಕು, ಹೃದಯ ವಿಶಾಲವಿರಬೇಕು ಅಲ್ಲವೇ? ಈ ಕವಿತೆಗೆ ಸ್ವರ ಸಂಯೋಜನೆ ಮಾಡಿದವರು ಚಿದಂಬರ ಕಾಳಮಂಜಿ, ಹಾಡಿದ್ದಾರೆ ನಮ್ರತಾ ಪ್ರಸಾದ್. ದೃಶ್ಯಾಲಂಕಾರ ಚಿದಾನಂದ ಉದ್ಯಾವರ. ಅಭಿನಯ ಮೂಲಕ ವೇದನೆಯ ಮುದುಕಿಯ ಪಾತ್ರದಲ್ಲಿ ಶ್ರೀಮತಿ ವಸಂತಿ ಎಸ್ ಉಚ್ಚಿಲ್. ತನುವನೊಂದು ಬಿಲ್ಲು ಮಾಡಿ ಪ್ರಾಣಬಾಣವನ್ನು ಹೂಡಿ, ತನುವನೊಂದು ಬಿಲ್ಲು ಮಾಡಿ ಪ್ರಾಣಬಾಣವನ್ನು ಹೂಡಿ, ಕಾಲಪುರುಷ ನೆಳೆದ ಹಾಗೆ ದೇಹವಾಗಿ ಹೋಗಿದೆ, ದೇಹವಾಗಿ ಬಾಗಿ ಹೋಗಿದೆ. ಗಳಿತ ಫಲದ ತರುವಿನಲ್ಲಿ ಶಿಶಿರ ಕುಳಿರ ಗಾಳಿಯಲ್ಲಿ ಎಲೆಗಳು ದುರಿ ರಸವಿಹೀನ ತರುವಿನಂತೆ ತನುವಿದೆ. ತನುವನೊಂದು ಬಿಲ್ಲು ಮಾಡಿ ಪ್ರಾಣಬಾಣವನ್ನು ಹೂಡಿ, ಬೆಳ್ಳಿನ ವೀರಹಣ್ಣು ಮುದುಕಿ ಭಗವಂತನ ನಂಬಿ ಬದುಕಿ, ಕೈಯ ಕೋಲ ನೂರಿ ಮುಂದೆ ಮುಂದೆ ಬರುತ್ತಲಿಹಳೋ, ಕಣಿವೆಯಾದ ಕೆನ್ನೆ ಮೇಲೆ ಮುಗಿಲ ಮರೆಯ ತಾರೆಯೋಲೆ, ಎರಡು ಕಣ್ಣ ಶಾಂತಿಯಿಂದ ಅರಳಿಸಿರುವಳು ಮುದುಕಿ, ಎರಡು ಕಣ್ಣ ಶಾಂತಿಯಿಂದ ಅರಳಿಸಿರುವಳು. ಯಾವ ಊರೋ ಎಲ್ಲಿಯವಳೋ, ಎಲ್ಲಿಗಿಂತು ಸಾಗುತ್ತಿಹಳೋ, ಯಾವ ಊರೋ ಎಲ್ಲಿಯವಳೋ, ಎಲ್ಲಿಗಿಂತು ಸಾಗುತ್ತಿಹಳೋ, ನನಗೆ ಮಾತ್ರ ಜಗದ ಜೀವ ನಡೆಯುವಂತೆ ತೋರಿದೆ. ಅರಿಯದಿರುವ ಭಾವವೊಂದು ಎದೆಯನೆಲ್ಲ ಕಲಕೆ 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 ನಿಂದು ನಿಷ್ಕಾರಣದೊಲವು ಮೂಡಿ, ಕಣ್ಣು ಹನಿಯ ತುಂಬಿದೆ. ನಿಷ್ಕಾರಣದೊಲವು ಮೂಡಿ, ಕಣ್ಣು ಹನಿಯ ತುಂಬಿದೆ. ಯಾವ ಊರೋ ಬಾಗಿ ಹೋದ ಬೆಳ್ಳಿನ ವೀರ ಹಣ್ಣು ಮುದುಕಿ,
ಜನಾಂಗದ ಆರಾಧ್ಯ ದೈವ ಶ್ರೀ ಭಗವತಿಯಪ್ಪೆ ಮಾತಾ ಭಕ್ತ ಬಂಧುಲಿನ ಉಡಲ್ಡು ನಿಲೆಯಾಯಿನ ಅಪ್ಪೆ ಭಗವತಿ ದೇವಿ ಪತ್ತೊಂಜಿ ಸಾನಡು ಶಕ್ತಿ ಸ್ವರೂಪಿಣಿಯಾದ ಕಾತೊಂದು ಬತ್ತಿ ಮಾಯೆ ತೆನ್ಕಾಯಿರ್ದು ಬಡಕಾಯಿ ಮುಟ್ಟ ನಿಲೆಯಾಯಿ ಶಕ್ತಿಲು ಅಪ್ಪೆ ಭಗವತಿಲು ಪತ್ತೊಂಜಿ ಸಾನದ ಅಪ್ಪೆನ ಮಹಿಮೆನ ಸಾರುನ ಅಪ್ಪೆ ಭಗವತಿನ ಪುರಪುನು ಕೊಂಡಾಡುನ ಪೊಸ ಭಕ್ತಿ ಸುವಿಪುಗು ಸಾಹಿತ್ಯ ರಚಿಸಾದಿರು ಅಡ್ಕ ಶ್ರೀ ನವೀನ್ ಬೆಳ್ಚಪಾಡಿರು ಅಡ್ಕ ನವೀನ್ ಬೆಳ್ಚಪಾಡರಿನ ಸಾಹಿತ್ಯ ಧನ್ರಾಜ್ ಮಾಡೂರ್ರೆನ ನೃತ್ಯ ಸಂಯೋಜನೆ ದೀಪತೇಶ್ ಮಾಡೂರ್ರೆನ ಗಾಯನ ಚಿದಾನಂದ್ ಎನ್ ಉದ್ಯಾವರ್ರೆನ ಚಿತ್ರೀಕರಣ ಸಂಕಲನಡು ಮೂಡ್ದು ಬೈದಂಡು ಅಡ್ಕ ಶ್ರೀ ಭಗವತಿ ಅಪ್ಪೆನ ಪೊಸ ಭಕ್ತಿ ಸುಗಿಪ್ಪು ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ ಪುಣ್ಯದ ಮಣ್ಣಡು ನೆಲೆಯಾಯಿನ ಅಪ್ಪೆ ಭಗವತಿಲೇ ಬಡ ಭಕ್ತರನ ಕಷ್ಟನು ಮಾಜುನ ಭಕ್ತಿ ಪ್ರದಾಯಿನಿಯೇ ಪುಣ್ಯದ ಮಣ್ಣಡು ನೆಲೆಯಾಯಿನ ಅಪ್ಪೆ ಭಗವತಿಲೇ ಬಡ ಭಕ್ತರನ ಕಷ್ಟನು ಮಾಜುನ ಭಕ್ತಿ ಪ್ರದಾಯಿನಿಯೇ மாடாய் பாதே பன்பின புதர்னு ஆதிந்து புகர்வெரு சோமேஷ பாதெத நுடினு அக்கேருக பன்பெரு மாடாய் பாதே பன்பின புதர்னு ஆதிந்து புகர்வெரு சோமேஷ பாதெத நுடினு அக்கேருக பன்பெரு ஆர்ய கட்டெடுத்து பைதின தேவின நுடில பொருளுಂದು ಪುದರ್ನಕ್ಕೆ ನಗ ಮನಸ್ಸಿಗೆ ನೆಮ್ಮದಿ ಪುಗರುಡು ಮಾಯೆಂದ ಆರ್ಯ ಕಟ್ಟಡ್ದು ಬೈದಿನ ದೇವಿನ ನುಡಿಲ ಪೊರ್ಲುಂಡು ಪುದರ್ನಕ್ಕೆ ನಗ ಮನಸ್ಸಿಗೆ ನೆಮ್ಮದಿ ಪುಗರುಡು ಮಾಯೆಂದ ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ ಪುಣ್ಯದ ಮಣ್ಣಡು ನೆಲೆಯಾಯಿನ ಅಪ್ಪೆ ಭಗವತಿಲೇ ಬಡ ಭಕ್ತರನ ಕಷ್ಟನು ಮಾಜುನ ಭಕ್ತಿ ಪ್ರದಾಯಿನಿಯೇ ದೈವಿ ಪಂಪಿ ಮಾಯೊದ ಪೊರ್ಲುಗು ಸಾಟೀಜಿಗೆ ದೈವದ ರೂಪದ ಮಾತಾ ಮಹಿಮೆನು ತೂವೊಡು ಕ್ಷೇತ್ರುಡೇ ದೈವಿ ಪಂಪಿ ಮಾಯೊದ ಪೊರ್ಲುಗು ಸಾಟೀಜಿಗೆ ದೈವದ ರೂಪದ ಮಾತಾ ಮಹಿಮೆನು ತೂವೊಡು ಕ್ಷೇತ್ರುಡೇ ಭಕ್ತಿದ ಮದಿಪುನು ಸಂದಾವೊಡು ನಮ ಶ್ರೀ ಶಕ್ತಿಗು ಕುಲೋ ಕುಲೋನು ಕಾಪುನ ದೇವಿಗೆ ಸಾರ ಸೊಲ್ಮೆಳು ಭಕ್ತಿದ ಮದಿಪುನು ಸಂದಾವೊಡು ನಮ ಶ್ರೀ ಶಕ್ತಿಗೆ ಕುಲೋ ಕುಲೋನು ಕಾಪುನ ದೇವಿಗೆ ಸಾರ ಸೊಲ್ಮೆಳು ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ
ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ ಪುಣ್ಯದ ಮಣ್ಣಡು ನೆಲೆಯಾಯಿನ ಅಪ್ಪೆ ಭಗವತಿಲೇ ಬಡ ಭಕ್ತರನ ಕಷ್ಟನು ಮಾಜುನ ಭಕ್ತಿ ಪ್ರದಾಯಿನಿಯೇ ಪುಣ್ಯದ ಮಣ್ಣಡು ನೆಲೆಯಾಯಿನ ಅಪ್ಪೆ ಭಗವತಿಲೇ ಬಡ ಭಕ್ತರನ ಕಷ್ಟನು ಮಾಜುನ ಭಕ್ತಿ ಪ್ರದಾಯಿನಿಯೇ ಪತ್ತೊಂಜಿ ಸ್ಥಾನೊಡು ನೆಲೆಯಾಯಿನ ದೇವಿಯೇ 14 ಮಾಯನು ಪಡೆಯಿನ ದೇವಿ ಈಶ್ವರಿಯೇ. ಪ್ರಕೃತಿಯೇ ದೇವರು. ಹಚ್ಚ ಹಸಿರಾದ ವನಗಳು ಹಾಗೂ ಅದರೊಳಗಿರುವ ದೈತ್ಯಾಕಾರದ ವೃಕ್ಷಗಳು, ಚಿಕ್ಕ ಚಿಕ್ಕ ಗಿಡಗಳು ದೇವರಿಗೆ ಸಮಾನ. ಅದಕ್ಕೆ ಕೊಡುವ ಕೊಡಲಿನ ಏಟು ಮನುಷ್ಯನ ಬೆನ್ನೆಲುಬು ಮುರಿದಷ್ಟು ಸಮಾನ. ಮರದಲ್ಲಿಯೂ ಎಲೆಯಲ್ಲಿಯೂ ರೆಂಬೆ ಕೊಂಬೆಯಲ್ಲಿಯೂ ಪರಮಾತ್ಮನ ಛಾಯೆ ಇದೆ ಎಂಬುದನ್ನು ಕವಿಯು ಕಾಲ್ಪನಿಕ ರೀತಿಯಲ್ಲಿ ವರ್ಣಿಸಿದರೂ ಆಧ್ಯಾತ್ಮಿಕವಾಗಿ ಅದು ನಿಜ ಎಂದು ಶಾಸ್ತ್ರ ಹೇಳುತ್ತದೆ. ನಿಜವಾಗಿಯೂ ಪರಮಾತ್ಮನು ಇದ್ದಾನೆ. ಮರವನ್ನು ಕಡಿಯಬೇಡಿ, ವನದೇವತೆಯನ್ನು ಉಳಿಸಿ ಎಂಬುದನ್ನು ಕೊಡಲಿಯನ್ನು ಹಿಡಿದು ಬಂದು ಮರವನ್ನು ಕಡಿಯಲು ಮುಂದಾದ ಈರ್ವರ ಸಮ್ಮುಖದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರಾಧಾ ಮನುಜ ಕುಲ ಮಾತ್ರವಲ್ಲ ಸಕಲ ಜೀವರಾಶಿಗೂ ಆಶ್ರಯ ನೀಡುವ ವೃಕ್ಷದ ಪರಿಯನ್ನು ವರ್ಣಿಸಿ ಅದನ್ನು ಅಭಿನಯ ಮೂಲಕ ಶ್ರೀಕೃಷ್ಣನ ಪಾತ್ರದಲ್ಲಿ ಬೇಬಿ ಸೃಷ್ಟಿ ಸೋಮೇಶ್ವರ ಹಾಗೂ ಬೇಬಿ ಐಕ್ಯ ಎಸ್ ಉಚ್ಚಿಲ್, ರಾಧನ ಪಾತ್ರದಲ್ಲಿ ಬೇಬಿ ಗಾನವಿ ಎನ್ನಡ್ಕ ಅಭಿನಯಿಸಿದ್ದಾರೆ. ಕೊಡಲಿಯನ್ನು ಹಿಡಿದು ಮರ ಕಡಿಯುವ ವ್ಯಕ್ತಿಗಳ ಪಾತ್ರದಲ್ಲಿ ಪ್ರಕಾಶ್ ಆರ್ ಭಟ್ಟಪ್ಪಾಡಿ ಹಾಗೂ ಚಂದ್ರಶೇಖರ್ ಎಸ್ ಉಚ್ಚಿಲ್. ಸಾಹಿತ್ಯ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಸಂಗೀತ ಸತ್ಯ ಐಲ. ಹಿನ್ನೆಲೆ ಗಾಯನ ತ್ರಿಷಾ ಆರ್.ಬಿ. ಉದ್ಯಾವರ್. ನಿರ್ದೇಶನ ಚಿತ್ರೀಕರಣ ಸಂಕಲನ ಚಿದಾನಂದ್ ಎನ್. ಉದ್ಯಾವರ್. ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿಲೆಯ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ. ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿಲೆಯ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ. ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ. ಗಾಳಿಗೆ ತೂಗುವ ತೊಟ್ಟಿಲು ಈ ಮರ ಮುರಿಯದಿರು ಆ ಹರೆಯ. ಗಾಳಿಗೆ ತೂಗುವ ತೊಟ್ಟಿಲು ಈ ಮರ ಮುರಿಯದಿರು ಆ ಹರೆಯ. ಆ ಹರೆಯಲ್ಲಿ ಕುಳಿತಿರಬಹುದು ಗೋಪಿ ಜನರ ಸುದೈವ. ಆ ಹರೆಯಲ್ಲಿ ಕುಳಿತಿರಬಹುದು ಗೋಪಿ ಜನರ ಸುದೈವ. ಗೋಪಿ ಜನರ ಸುದೈವ. ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿಲೆಯ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ.
ಭಗವತಿ ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿಲೆಯ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವ ಹಸಿರು ಹಸಿರಿನ ಹೆಸರಿಲ್ಲದ ಮರ ಹರಿಯದಿರು ಅದರಿಲೆಯ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವ ಆ ಎಲೆಯಲ್ಲಿ ಮಲಗಿರಬಹುದು ನಮ್ಮನು ಕಾಯುವ ದೈವ. ಅಡ್ಕದ ಪಂಚಕುರಲು ಶ್ರೀ ಭಗವತಿ ಅನ್ನುವಂತಹ ತುಳು ಭಕ್ತಿಗೀತೆಗಳ ಗೀತೆ ಈ ವೇದಿಕೆಯಲ್ಲಿ ಈಗ ಅನಾವರಣಗೊಳ್ಳಲಿಕ್ಕಿದೆ. ಅಮ್ಮ ಭಗವತಿ ಉದರ ಸೋಗಿಪುಡು ಜನ್ಮ ಸಾರ್ಥಕ ಎಂಕ್ಲೆನಾ ಅಮ್ಮ ಭಗವತಿ ಉದರ ಸೋಗಿಪುಡು ಜನ್ಮ ಸಾರ್ಥಕ ಎಂಕ್ಲೆನಾ ಕರುಣೆ ದಿಂಜಿನ ಅಪ್ಪೆ ಮೂರ್ತಿನ ಕರುಣೆ ದಿಂಜಿನ ಅಪ್ಪೆ ಮೂರ್ತಿನ ಕೊಲ್ಲು ತೂಪಿನ ಭಾಗ್ಯನ ಅಮ್ಮ ಭಗವತಿ ಉದರ ಸೋಗಿಪುಡು ಜನ್ಮ ಸಾರ್ಥಕ ಎಂಕ್ಲೆನಾ ಪಂಚದುರ್ಗಿಗೆ ಧೂಪದಾರತಿ ಪುಣ್ಯವತ್ತಂಡ ಮಲ್ಪುನ ಪಂಚದುರ್ಗಿಗೆ ಧೂಪದಾರತಿ ಪುಣ್ಯವತ್ತಂಡ ಮಲ್ಪುನ ಪುಷ್ಪ ಮಲ್ಲಿಗೆ ಅರಳು ದೇವಿಗೆ ಪುಷ್ಪ ಮಲ್ಲಿಗೆ ಅರಳು ದೇವಿಗೆ ಮುಡಿನ ಏರುನ ಪೊಲ್ಲುಗೆ ಅಮ್ಮ ಭಗವತಿ ಉದರ ಸೋಗಿಪುಡು ಜನ್ಮ ಸಾರ್ಥಕ ಎಂಕ್ಲೆನಾ ಅಮ್ಮ ಭಗವತಿ ಉದರ ಸೋಗಿಪುಡು ಜನ್ಮ ಸಾರ್ಥಕ ಎಂಕ್ಲೆನಾ ರೂಪದ ಮಾಯ ದರ್ಶನ ಅಭಯದ ನುಡಿಯಪ್ಪೆನಾ ದೈವ ರೂಪದ
ಮಾಯೆ ದರ್ಶನ ಅಭಯದ ನುಡಿಯಪ್ಪೆನ ಸೋಮನಾಥನ ಎದುರುಡುಂತಿನ ಸೋಮನಾಥನ ಎದುರುಡುಂತಿನ ಪಂಚಕುರದ ಶ್ರೀ ಭಗವತಿ ಅಮ್ಮ ಭಗವತಿ ಉದರ ಸೊಗಿಪುಡು ಜನ್ಮ ಸಾರ್ಥಕ ಇಂಕ್ಲೆನ ಅಮ್ಮ ಭಗವತಿ ಉದರ ಸೊಗಿಪುಡು ಜನ್ಮ ಸಾರ್ಥಕ